ಮಳೆ ಬರುತ್ತಿದ್ದಂತೆ ಎಲ್ಲೆಡೆ ವರುಣನ ಆರ್ಭಟ ಜೋರಾಗಿದೆ. ಗಡಿನಾಡು ಕಾಸರಗೋಡು ಜಿಲ್ಲೆಯಲ್ಲೂ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಪಾರ ಹಾನಿ ಉಂಟಾಗಿದೆ. ಕಾಸರಗೋಡು ಜಿಲ್ಲೆಯ ಉಪ್ಪಳದ ಬಾಯಾರು ಪದವು ಎಂಬಲ್ಲಿ ಭಾರೀ ತಡೆಗೋಡೆಯೊಂದು ಕುಸಿದು ಬಿದ್ದು ರಸ್ತೆ ಸಂಪರ್ಕವೇ ಕಡಿದು ಹೋಗಿದೆ. ಈ ಭಾಗದಲ್ಲಿ ಕಳೆದ 2 ದಿನಗಳಿಂದ ಸುರಿದ ಭಾರೀ ಮಳೆಯಿಂದಾಗಿ ಕಣಿಹಿತ್ಲು ತರವಾಡು ಮನೆಗೆ ನಿರ್ಮಾಣ ಮಾಡಲಾಗಿದ್ದ ಆವರಣಗೋಡೆ ಕುಸಿದು ರಸ್ತೆಯ ಮೇಲೆ ಬಿದ್ದ ಪರಿಣಾಮ ರಸ್ತೆಯನ್ನು ಉಪಯೋಗ ಮಾಡ್ತಾ ಇರುವ ಗ್ರಾಮಸ್ಥರಿಗೆ ತೊಂದರೆಯಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರುವಂತಹ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ತರವಾಡು ಮನೆ ಮಂದಿಗೆ ಭಾರಿ ನಷ್ಟ ಉಂಟಾಗಿದೆ. ಮಳೆ ನೀರು ತಡೆಗೋಡೆಯನ್ನು ಕೊಚ್ಚಿಕೊಂಡು ಹೋದ ಪರಿಣಾಮ ಪಕ್ಕದ ಕೃಷಿ ತೋಟಗಳಿಗೂ ಮಳೆ ನೀರು ಹರಿದು ಕೃಷಿಗೆ ಹಾನಿಯಾಗುವ ಭೀತಿಯೂ ಎದುರಾಗಿದೆ. ನಾನೀಗ ನಿಂತಿರೋದು ಮುಳಿಗದ್ದೆಯಿಂದ ಚಿಪ್ಪರಿಗೆ ಹೋಗುವ ಒಂದು ದಾರಿಯಲ್ಲಿ. ಆ ದಾರಿಯಲ್ಲಿ ಒಂದು ತರವಾಡಿನ ಹತ್ತಿರ, ನಮ್ಮ ಕಣಿಹಿತ್ಲು ತರವಾಡಿನ ಹತ್ತಿರ ಒಂದು ದೊಡ್ಡ ಒಂದು ದರೆ ಇಸಿದು ಬಿದ್ದು ಸಂಪೂರ್ಣ ಮಾರ್ಗವೂ ಬಂದು ಆಗಿ ಹೋಗಿದೆ. ಮತ್ತು ತೋಡು ಕೂಡ ಬಂದಾಗಿ ಎಲ್ಲ ನೀರು ಕೂಡ ಗದ್ದೆಗೆ ಮತ್ತು ತೋಟಕ್ಕೆ ಹೋಗಿ ತೋಟ ಎಲ್ಲ ನಾಶವಾಗುವ ರೀತಿಯಲ್ಲಿ ಬಂದು ನಿಂತಿದೆ. ಅದೀಗ ಸಾಧಾರಣ ಸಣ್ಣ ಖರ್ಚಿನಲ್ಲಿ ಒಂದು ನಡೆಯುವಂಥ ಕಾರ್ಯ ಅಲ್ಲ. ಅದರಿಂದ ಸರ್ಕಾರ ಅದನ್ನು ಮುತುವರ್ಜಿ ವಹಿಸಿ ಅದನ್ನು ಬೇಕಾದ ರೀತಿಯಲ್ಲಿ ನಮಗೆ ಮತ್ತು ಈ ಕಾಲ್ನಡೆಯಲ್ಲಿ ಹೋಗುವ ಜನರಿಗೆಲ್ಲರಿಗೂ ಸೌಕರ್ಯ ಮಾಡಿ ಆ ಒಂದು ದಾರಿಯನ್ನು ಒಂದು ವ್ಯವಸ್ಥಿತವಾಗಿ ರೂಪದಲ್ಲಿ ನಿರ್ಮಾಣ ಮಾಡಿಕೊಡಬೇಕೆಂದು ನಮ್ಮ ಸರ್ಕಾರದಲ್ಲಿಯೂ ಮತ್ತು ಅದಕ್ಕೆ ಸಂಬಂಧಪಟ್ಟವರ ಹತ್ರ ಎಲ್ಲರ ಹತ್ರ ನಾನೊಂದು ಅಭ್ಯರ್ಥನೆ ಮಾಡುತ್ತಾ ಇದ್ದೇನೆ. ಒಂದು ಐವಲಿಕೆ ಗ್ರಾಮ ಪಂಚಾಯತಿಯ ಚಿಪ್ಪಾರು ಗ್ರಾಮದ ಕಣಿಹಿತ್ಲು ಎಂಬಲ್ಲಿ ಈ ವರ್ಷದ ಮುಂಗಾರಿನ ಈ ಒಂದು ಪ್ರಥಮ ಮಳೆಗೆ ಈ ಒಂದು ಮುಲಿಗದ್ದೆಯಿಂದ ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಸಂಪರ್ಕಿಸುವ ಈ ಒಂದು ಕಾಲುದಾರಿಯ ಪಕ್ಕದಲ್ಲಿ ನಮ್ಮ ಕಣಿಹಿತ್ಲು ತರವಾಡಿನ ಈ ಒಂದು ತಡೆಗೋಡೆಯು ಜರಿದು ಬಿದ್ದು ಅಂದರೆ ಈ ತರವಾಡಿನವರು ಸೇರಿಕೊಂಡು ನಿರ್ಮಿಸಿರುವಂಥ ಇದು ಒಂದು ತಡೆಗೋಡೆಗೆ ಸುಮಾರು 6-7 ಲಕ್ಷದಷ್ಟು ಖರ್ಚಾಗಿ ಈಗ ಸಂಪೂರ್ಣ ನಷ್ಟ ಆಗಿದೆ. ಇನ್ನು ಮುಂದೆ ಈ ಭಾಗದ ಆ ಒಂದು ತರವಾಡಿನ ಜನರಿಂದ ಅದನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಆಗಬೇಕಿದ್ರೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿನ ಜನಪ್ರತಿನಿಧಿಗಳಿರ್ಬೋದು, ತಾಲೂಕು ಪಂಚಾಯತಿನ ಜನಪ್ರತಿನಿಧಿಗಳಿರ್ಬೋದು, ಜಿಲ್ಲಾ ಪಂಚಾಯತಿನ ಜನಪ್ರತಿನಿಧಿಗಳಿರ್ಬೋದು, ನಮ್ಮ ಈ ಒಂದು ಕ್ಷೇತ್ರದ ಮಂಜೇಶ್ವರ ಕ್ಷೇತ್ರದ ಶಾಸಕರು ಕೂಡ ಅದೇ ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಈ ಒಂದು ಸಮಸ್ಯೆಗೆ ಒಂದು ದಾರಿಯ ಒಂದು ಜನರ ಅನುಕೂಲಕ್ಕೆ ಬೇಕಾಗಿ ಅದೇ ರೀತಿಯಲ್ಲಿ ಕೃಷಿಗೆ ತೊಂದರೆ ಆಗುವಂಥ ಇದನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಒಂದು ರೀತಿಯ ಪರಿಹಾರಕ್ಕೆ ಸಾಧಾರಣ ಈ ಒಂದು ಇದಕ್ಕೆ 10-20 ಲಕ್ಷದಷ್ಟು ಅನುದಾನದ ಅಗತ್ಯ ಇರುವ ಕಾರಣ ಈ ಪರಿಸರದಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದ ಕಾರಣ ಸರ್ಕಾರ ಇದಕ್ಕೆ ಇದರ ಹೆಚ್ಚಿನ ಮುತುವರ್ಜಿ ವಹಿಸಿಕೊಂಡು ಈ ಒಂದು ಜನರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಅದಕ್ಕೆ ಈ ಒಂದು ಭಾಗದ ಶಾಸಕರು ಈ ಒಂದು ತಡೆಗೋಡೆ ನಿರ್ಮಾಣಕ್ಕೆ ಅನುದಾನವನ್ನು ಒದಗಿಸುವುದರ ಮೂಲಕ ಈ ಭಾಗದ ಜನರ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೇಕು ಅಂತೇಳಿ ಈ ಒಂದು ಗ್ರಾಮದ ಜನರ ಹಾಗೂ ತರವಾಡಿನ ಎಲ್ಲರ ಪರವಾಗಿ ನಾನು ಒಂದು ಭಾಗದ ಶಾಸಕರು ಹಾಗೂ ಜನಪ್ರತಿನಿಧಿಗಳಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೆ. ರಸ್ತೆ ಹಾಗೂ ತಡೆಗೋಡೆಯ ಮರು ನಿರ್ಮಾಣಕ್ಕೆ ಪರಿಹಾರ ಒದಗಿಸುವಂತೆ ತರವಾಡು ಮನೆಯ ಸದಸ್ಯರು ಈಗಾಗಲೇ ಸ್ಥಳೀಯ ಪಂಚಾಯತ್ಗೆ ಮನವಿ ಮಾಡಿದ್ದು, ಸ್ಥಳೀಯ ಶಾಸಕರು ಶೀಘ್ರ ಈ ಬಗ್ಗೆ ಗಮನ ಹರಿಸಿ ವಿಶೇಷ ರಸ್ತೆ ಮತ್ತು ತಡೆಗೋಡೆ ಮರು ನಿರ್ಮಾಣಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ನಮ್ಮ ಕುಡ್ಲ ನ್ಯೂಸ್ 24x7 ಕಾಸರಗೋಡು.